ಮೋಹನ್ ಅವರೇ, BHP ಪುತ್ತೂರಿನ ಕಾಂಗ್ರೆಸ್ನ ನಾಯಕರೊಬ್ಬರು ಭಾರತೀಯ ಹಿಂದೂ ಪರಿಷತ್ ಅನ್ನೋದನ್ನ ಸ್ಥಾಪನೆ ಮಾಡೋದಕ್ಕೆ ಹೊರಟರು. ನೀವು ಅಪಸ್ವರ ತೆಗೆದ್ರಿ, ಯಾಕಾಗಿ? ನನ್ನ ಸ್ವರ ಅಪಸ್ವರ ಅಂತ ಹೇಳಿ ನಾನು ಏನು ಹೇಳಿದ್ರು ಅದನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿ. ಯಾಕಂದರೆ ಹೇಮಂತ್ ಶೆಟ್ಟಿ ನಮ್ಮ ಒಳ್ಳೆಯ ಕಾರ್ಯಕರ್ತರು, ಕಳೆದ 30 ವರ್ಷದಿಂದ ಪಕ್ಷ ಆಗಿ ದುಡಿದವರು, MLA ಎಲೆಕ್ಷನ್ ಆಗಲಿ MP ಎಲೆಕ್ಷನ್ ಆಗಲಿ ಭಾಳ ದುಡಿದವರು, ಭಾಳ ಕಣ್ಣಲ್ಲಿ ಭಾಳ ಹತ್ತಿರ ನೋಡಿದವರು. ಅದಕ್ಕೆ ಅವರಿಗೆ ನಾನು ಹೇಳಿದ್ದು ನೀವು ಅದನ್ನು ಡಿಸಾಲ್ವ್ ಮಾಡಿ, ಅದು ಅಗತ್ಯ ಇಲ್ಲ. ನಮ್ಮಲ್ಲಿ ಹಿಂದೂಗಳಿಗೆ ಕೆಲಸ ಮಾಡುವಂಥ ಅವಕಾಶಗಳಿದೆ. ಇವತ್ತು ASSಯಲ್ಲಿ ಸುಮಾರು 50% ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಿದೆ. 50% ಈ ರಾಜಕಾರಣ ನಾವು ಯಾರಿಗೆ ಮಾಡಬೇಕಾಗ್ತದೆ, ಆಲೋಚನೆ ಮಾಡಬೇಕಾಗ್ತದೆ. ಇವರು ಹೇಳಿದ ಹಿಂದೂಗಳಿಗೆ ಹಿಂದೂ ಸಂಘಟನೆಯನ್ನ ಮಾಡಬಾರದು ಒಬ್ಬ ಕಾಂಗ್ರೆಸ್ನ ನಾಯಕ? ಮಾಡಬಹುದು, ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿದ್ರಿ. ಮಾಡಬಹುದು. ಈಗ ಪೂಜಾರಿಯವರು, ಜನದ ಪೂಜಾರಿಯವರು ನಮ್ಮ ನಾಯಕರು ಈಗ ದೇವಸ್ಥಾನ ಕಟ್ಟಿದ್ದಾರೆ. ನಮ್ಮ ಅಧ್ಯಕ್ಷ ರಮನಾಥ್ ರೈ ಅವರು ಗಣೇಶೋತ್ಸವ ಮಾಡ್ತಾರೆ. ನಮ್ಮ ಎಷ್ಟೋ ಕಾರ್ಯಕರ್ತರು ಶಬರಿಮಲೆ ಯಾತ್ರೆಗೆ ಹೋಗ್ತಾರೆ. ಅವರು ಅವರ ರೀತಿಯಲ್ಲಿ BHPಗೆ ಯಾಕೆ ವಿರೋಧ ಆಗುತ್ತೆ? ಅವರು ಅಧ್ಯಕ್ಷರಾಗಿ, ಒಂದು ಪಕ್ಷದ ಅಧ್ಯಕ್ಷರಾಗಿ, ಬ್ಲಾಕಿನ ಅಧ್ಯಕ್ಷರಾಗಿ ಅದು ಒಂದು ಹಿಂದೂ ಸಂಘಟನೆ ಮಾಡುದು ಅದು ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಅಧ್ಯಕ್ಷರು ರಮನಾಥ್ ರೈಗಳು. ಹೌದು, ಅವರು ಬಂಟರ ಸಂಘದ ಗೌರವ ಅಧ್ಯಕ್ಷರು. ಇದು ಸರಿಯಾ? ನಾನು ಸರಿಯಲ್ಲ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಜನಾರ್ದನ ಪೂಜಾರಿ ಅವರು ಬಿಲ್ಲವ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳಬಹುದು. ರಮನಾಥ್ ರೈ ಅವರು ಬಂಟ ಸಂಘಟನೆಯ ಅಧ್ಯಕ್ಷರಾಗಬಹುದು. SKSSF ನ ಜೊತೆ ಗುರುತಿಸಿಕೊಳ್ಳಬಹುದು, SSF ನ ಜೊತೆ ಗುರುತಿಸಿಕೊಳ್ಳಬಹುದು, ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲೂ ಗುರುತಿಸಿಕೊಳ್ಳಬಹುದು ನಿಮ್ಮ ನಾಯಕರು. BHP ಮಾಡಬಾರದು, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಅಲ್ಲ, ಇಲ್ಲಿ ನೀವು ಎಲ್ಲನ್ನು ಇದಕ್ಕೆ ಕಲಸವನ್ನು ಮಾಡ್ತಾ ಇದ್ದೀರಿ. ಏನಂದ್ರೆ ಅಧ್ಯಕ್ಷರಾಗೋದಕ್ಕೂ ಮತ್ತು ಗುರುತಿಸಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನೀವು ನಿಮ್ಮ ಜಾತಿ ಸಂಘದಲ್ಲಿ ನಿಮ್ಮ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕೆ ಪಕ್ಷ ಏನು? ಬಂಟರ ಸಂಘದ ಅಧ್ಯಕ್ಷರು ರಮನಾಥ್ ರೈಗಳು, ಹೊಸ ಬಂಟರ ಸಂಘದ ಅಧ್ಯಕ್ಷರು ರಮನಾಥ್ ರೈಗಳು. ಅದಕ್ಕೆ ನನ್ನ ರಿಸರ್ವೇಶನ್ ಇದೆ. ಸೊ ನೀವ್ ಯಾಕೆ ಮಾತಾಡ್ಲಿಲ್ಲ? ಹೇಮನಾಥ್ ಶೆಟ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ತಪ್ಪು ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡಿದ್ರಿ. ರಮನಾಥ್ ರೈ ಅವರ ವಿರುದ್ಧ ಪ್ರೆಸ್ ಮೀಟ್ ಯಾಕೆ ಮಾಡೋದಿಲ್ಲ? ಇಲ್ಲಿ ಅವರು ಜಾತಿ ಸಂಘಟನೆಯ ಗೌರವ ಅಧ್ಯಕ್ಷರು, ಇವರು ಒಂದು ಹಿಂದೂ ಸಂಘಟನೆಗೆ. ಜಾತಿ ಮತ್ತು ಧರ್ಮ ಎರಡೂ ಒಂದೇ, ಎರಡನ್ನೂ ಮಾಡಬಾರ್ದು ಒಬ್ಬ ರಾಜಕಾರಣಿ. ಜಾತಿ ಧರ್ಮದ ಒಳಗೆ ಬರುವಂತ ವಿಷಯ. ಸೊ ಅದು ಸಹ ಓಲೈಕೆ. ಹಾಗಾದ್ರೆ ಇದಕ್ಕೆ ವಿರೋಧ ಯಾಕೆ? ಹಾಗಾದ್ರೆ BHPಗೆ ವಿರೋಧ ಯಾಕೆ? ಧರ್ಮದ ಓಲೈಕೆ ಅಥವಾ ಧರ್ಮದ ಪರವಾದ ಸಂಘಟನೆ ಅಂತ ನೀವು ಕೊಡ್ತಾ ಇರುವಂತ ರೀಸನ್? ನಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ, ಪಾರ್ಟಿಯ ಸಂವಿಧಾನದಲ್ಲಿದೆ ಜಾತ್ಯತೀತತೆ. ಜಾತಿ ಕೂಡ ಅದರಲ್ಲಿ ಬಂತ? ಹಾಗಾದ್ರೆ ಇಲ್ಲ, ನಮ್ಮ ಸಂವಿಧಾನ ಹೇಳತ್ತಂದ್ರೆ ನೀವು ಈ ರೀತಿಯ ಧರ್ಮ ಸಂಘಟನೆಯಲ್ಲಿ ತೊಡಗಬಾರದು, ಜಾತಿ ಸಂಘಟನೆ ತೊಡಗಿಸಿಕೊಳ್ಳೋದು ಅದು ಹೇಳಿಲ್ಲ. ಸೊ ಜಾತಿ ಸಂಘಟನೆ ಕೂಡ ಅದೇ ಇದರಲ್ಲಿ ಬರುವಂತದ್ದಲ್ವಾ? ಇಲ್ಲ, ನೀವು ಜಾತಿಯನ್ನು ಗುರುತಿಸುವ ಮೂಲಕ, ಜಾತಿ ಸಂಘಟನೆ ಗುರುತಿಸುವ ಮೂಲಕ ಜಾತಿಯನ್ನು ವಿನಾಶ ಮಾಡಬಹುದು, ಇದನ್ನು ಲೋ ಹೇಳಿದ್ದಾರೆ. ನೀವು ಹಾಗಾದ್ರೆ ಈಗ ವಿನಾಶ ಮಾಡೋದಕ್ಕೆ ರಮನಾಥ್ ರೈಗಳು ಬಂಟರ ಸಂಘದ ಅಧ್ಯಕ್ಷರಾದದ್ದ? ಅಲ್ಲ, ನನ್ಗೆ ಗೊತ್ತಿಲ್ಲ ಅವ್ರು ಯಾಕೆ ಆಗಿದೆ ಅಂತೇಳಿ. ಬಟ್ ಅವರು ಯಾವಾಗಲೂ ನನಗೆ ಬಹಳ ಹತ್ತಿರದಲ್ಲಿ ನಾನು ನೋಡಿದವರು, ಅವರು ಯಾವುದೇ ಜಾತಿಯಲ್ಲಿ ಗುರುತಿಸಿಕೊಂಡವರಲ್ಲ. ಸೊ ಈ ಬಂಟರ ಸಂಘದ ಗೌರವಾಧ್ಯಕ್ಷರು ಸದಾನಂದ ಶೆಟ್ಟರ ಬಂಟರ ಸಂಘದ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎರಡು ಬೇರೆ ಬೇರೆ ವಿಷಯಗಳು. ಹೇಮನಾಥ್ ಶೆಟ್ಟರು ಗೌರವಾಧ್ಯಕ್ಷರೇ BHP ಇದ್ದು, ಅದರ ಸಂಚಾಲಕರು ಬೇರೆ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರೆ. PV ಮೋಹನ್ ಆಗಿರ್ಬೋದು, ಕಾಂಗ್ರೆಸ್ನ ನಾಯಕರಾಗಿರ್ಬೋದು, ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ನೀವು ಹಿಂದೂ ಸಂಘಟನೆ ಮಾಡುವ ಮೂಲಕ ಇಡೀ ಕಾಂಗ್ರೆಸ್ಸಿನ ಸಂವಿಧಾನವನ್ನು ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಅದಾಗಿದೆ. ನಮಗೆ ಯಾಕೆ ಹಿಂದೂ ಸಂಘಟನೆ ಮಾಡುವ ಅಗತ್ಯ ಇದೆ? ನಮಗೆ ಯಾಕೆ ಹಿಂದೂ ಸಂಘಟನೆ ಮಾಡುವ ಅಗತ್ಯ ಇದೆ? ಪಾರ್ಟಿಯಲ್ಲಿ ನಾವು ಕಟ್ಟಬಹುದಲ್ಲ. ನಾವು ಪಾರ್ಟಿ ಜೊತೆಗಿದ್ದು ಒಂದು ಹಿಂದೂ ಸಂಘಟನೆ ಮಾಡುವ ಮುಸ್ಲಿಂ ಸಂಘಟನೆಯ ಜೊತೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲಿ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಸಂಚಾಲಕರಾಗಿ ಕೆಲಸ ಮಾಡಬಹುದು. ಮುಸ್ಲಿಂ ಲೀಗ್ನ ಅಧ್ಯಕ್ಷರಾಗಲಿಲ್ಲ ಅವರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಏನದು ಹೇಳಿ, ನೀವು ಹೇಳಿ ಏನದು? ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮುಸ್ಲಿಂ ಎಲ್ಲ ಸಂಘಟನೆ ಒಕ್ಕೂಟರು ಅಧ್ಯಕ್ಷರು, ಮುಸ್ಲಿಂ ಲೀಗಿನ ಅಧ್ಯಕ್ಷರಲ್ಲ. ಮಾಡಬಹುದಾ? ಅದು ಮಾಡಬಹುದು. ಡಬಲ್ ಸ್ಟ್ಯಾಂಡರ್ಡ್ PV ಮೋಹನ್, ನೀವು ಏನೇ ಸಮರ್ಥನೆ ಕೊಟ್ಟರು ಇದು ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಇದು ಮೆಜಾರಿಟಿಸಮ್. ಒಂದು ಮೆಜಾರಿಟಿ ಕಮ್ಯುನಿಟಿ ಅಧ್ಯಕ್ಷರಾಗೋದು, ಒಂದು ಮೈನಾರಿಟಿ ಕಮ್ಯುನಿಟಿ ಅಧ್ಯಕ್ಷರಲ್ಲಿ ವ್ಯತ್ಯಾಸ ಇದೆ. ನೀವು ಮೆಜಾರಿಟಿ ಕಮ್ಯುನಿಟಿ ಅಧ್ಯಕ್ಷ ಆಗೋ ಮೂಲಕ ನೀವು ಇನ್ನೂ ಕೂಡ ನಿಮ್ಮ ಕಾರ್ಯಕರ್ತರನ್ನು ನೀವು ಬಹಳಷ್ಟು ಉನ್ಮಾದಗೊಳಿಸ್ತಾ ಇದ್ದೀರಿ. ಕಾರ್ಯಕರ್ತರು ನೀವು ಇನ್ನಷ್ಟು ಕೂಡ ಹಿಂದೂ ಬಗ್ಗೆ ಏನು ಮಾತಾಡ್ತಾರೆ, ಒಂದು ಪಕ್ಷ ಏನು ಹಿಂದೂ ಮಾತಾಡ್ತಾರೆ. AICC ಮೆಂಬರ್ ತಾವು ಮಾಜಿ ರಕ್ಷಣಾ ಸಚಿವರು AK ಆಂಟನಿ ಅವರು ಕೊಟ್ಟಿರುವಂತ ರಿಪೋರ್ಟ್ ನಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ. AICCಗೆ ಹಿಂದೂಗಳು ಹೊರಗೆ ಹೋಗ್ತಾ ಇದ್ದಾರೆ ಪಾರ್ಟಿಯಿಂದ ಅನ್ನುವಂಥದ್ದು. ಸೊ ಒಂದು ಸಂಘಟನೆಯನ್ನು ಮಾಡಿ ನಾವು ಮತ್ತೆ ಪಾರ್ಟಿಗೋಸ್ಕರ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಯಾಕೆ ವಿರೋಧ? ನಾವೇನು B ಟೀಮ್ ಮಾಡಿ ಹೊರಟದ? B ಟೀಮ್ ಇವತ್ತು ಹಿಂದೂಗಳ ಪ್ರಶ್ನೆ ಏನ್ ಎತ್ತಿದ್ದಾರೆ? BJP ಅವರು ಅಯೋಧ್ಯೆ ಬಗ್ಗೆ ಎತ್ತಾ ಇದ್ದಾರೆ. ಆರ್ಟಿಕಲ್ 360. ನಿಜವಾದ ಹಿಂದುತ್ವ ಏನು ಅಂತ ತೋರಿಸಿ ಕೊಡ್ತೇನೆ ಅಂತ ಅವರು ಹೊರಟರು. ನೀವು ನಿಜವಾದ ಹಿಂದುತ್ವ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದಲ್ಲ.
ನಿಜವಾದ ಹಿಂದುತ್ವ ಏನು, ಪರಧರ್ಮ ಸಹಿಷ್ಣುತೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದಲ್ಲ. ಏನು ನೆಹರೂರಿನ ಏನು ಸೋಷಿಯಲಿಸಂ ನೆಹರೂರಿನ ಐಡಿಯಾ ಅದನ್ನೆಲ್ಲ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದಲ್ಲ. ಮತ್ತೆ ಯಾಕೆ ನಿಮ್ಮದು ಸ್ಪಷ್ಟ ಡಬಲ್ ಸ್ಟ್ಯಾಂಡರ್ಡ್ ಆಗಾದ್ರೆ? ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ, ಸ್ಪಷ್ಟ ಆಗ್ತದೆ. ಹೇಮನಾಥ್ ಶೆಟ್ಟರು ಬೇಡ, ರಮನಾಥ್ ರೈಗಳು ಆಗ್ತದೆ. ಯಾಕಂದ್ರೆ ಅವರನ್ನ ಎದುರು ಹಾಕೊಳ್ಳೋದಕ್ಕಾಗೋದಿಲ್ಲ. ಹಾಗೇನಲ್ಲ. ನೀವು ಜಾತಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ರಿ ಅಷ್ಟೇ. ಜಾತಿಯ ಸಂಘಟನೆ ಬೇರೆ, ಧಾರ್ಮಿಕ ಸಂಘಟನೆಗಳು ಬೇರೆ. ಒಂದು ವಿಚಾರ, ಜಾತ್ಯತೀತ ಅನ್ನುವಂತ ಶಬ್ದ ಜಾತಿ ಮತ್ತು ಧರ್ಮ ಎರಡನ್ನೂ ಬಿಟ್ಟು ಹೋಗ್ಬೇಕು, ಹೌದಲ್ವಾ? ಜಾತ್ಯತೀತ ಸರ್ಕಾರಕ್ಕೆ ಜಾತಿ ಕೂಡ ಹಿಡಿದು ಸರ್ಕಾರಕ್ಕೆ ಜಾತಿ ಕೊಡುದು ಅಂತ ಹೇಳ್ತಾ ಇದೆ ಅಷ್ಟೇ. ಒಬ್ಬ ಪಾರ್ಟಿಯ ಕಾರ್ಯಕರ್ತ ತನ್ನ ಜಾತಿ ಸಂಘಟನೆ ಗುರುತಿಸಿದ ತಪ್ಪೇನಿಲ್ಲ. ಅಧ್ಯಕ್ಷರಾದದ್ದು ಗುರುತಿಸಿಕೊಂಡದ್ದಲ್ಲ, ಅಧ್ಯಕ್ಷರಾದದ್ದು ಇದು ಸರಿ ನಿಮ್ಮ ಪ್ರಕಾರ? ಯಾಕಂತ ಹೇಳಿದ್ರೆ ರಮನಾಥ್ ರೈ, ಹೇಮನಾಥ್ ಶೆಟ್ರು ಮಾಡಿದ್ರೆ ತಪ್ಪು. ಯಾಕಂತ ಹೇಳಿದ್ರೆ ಹೇಮನಾಥ್ ಶೆಟ್ರು, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ರಮನಾಥ್ ರೈ ಯಾಕೆ ಮಾಡಿದ್ರೆ ನನಗೆ ನೀವು ಹೇಳಿದ್ರೆ ಇವಾಗ ಗೊತ್ತು, ನನಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲ, ನನಗೆ ಅದು ವಿಷಯ ಗೊತ್ತಿಲ್ಲ. ಬಟ್ ಹೇಮನಾಥ್ ಮಾಡಿದಕ್ಕೆ ಅದಕ್ಕೆ ಅರ್ಥ ಇಲ್ಲ, ಅರ್ಥ ಬೇಕು. ಯಾಕೆ ಮಾಡಬೇಕು? ನಿಮ್ಮ ಪಾರ್ಟಿ ಹಿಂದೂ ವಿರೋಧಿ ಅನ್ನುವಂತ ಸ್ಪಷ್ಟ ವಿರೋಧವನ್ನು ಎದುರಿಸ್ತಾ ಇದೆ, ಏನ್ ಹೇಳ್ತೀರಿ? ನಮ್ಮ ಪಾರ್ಟಿ ಹಿಂದೂ ವಿರೋಧಿ ಅನ್ನುವಂಥದ್ದು. ನಾವು ಹಿಂದೂ ವಿರೋಧಿ. ಯಾವ ಹಿಂದೂ ವಿರೋಧಿ? ಬಿಜೆಪಿ ಮಾಡುವಂತ, RSS ಮಾಡುವಂತ ಅವರ ಏನು ಹಿಂದೂ ವಿಚಾರ ಇದೆ ಆ ವಿಚಾರಕ್ಕೆ ನಾವು ವಿರೋಧ. ಕೇಸರಿ ಶಾಲ್ ಹಾಕಿದ್ರೆ ನಿಮ್ಮ ಪಾರ್ಟಿಯ ನಾಯಕರಿಗೆ ಆಗೋದಿಲ್ಲ, ಏನಿದ್ರ ಅರ್ಥ? ಕೇಸರಿ ಹಾಕಬಾರದು ಅಂತನೋ? ಕೇಸರಿ ಹಾಕಬಾರ್ದು ನಾವು ಹೇಳ್ತಾ ಇಲ್ಲಲ್ಲ. ನಿಮ್ಮ ನಾಯಕರೊಬ್ರು ಕೇಸರಿ ಹಾಕಿದ ನಾಯಕರಿಗೆ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಬೈದಿದ್ರು. ಈಗ ನಾಯಕರು ಏನಾಯ್ತು? ಈಗ ಏನಾಯ್ತು? ಕಡೆಗೆ ಏನಾಯ್ತು? ಕಡೆಗೆ ನಾಯಕರು ಏನಾಯ್ತು? ಕಡೆ ನಾಯಕರು ಹೋದ್ರು ಅಲ್ಲಿಗೆ ಅಲ್ಲ. ನಿಮಗೆ ಕ್ರಮ ಕೈಗೊಳ್ಳಿಲ್ಲ, ಇನ್ನು ನಿಮ್ಮ ಪಾರ್ಟಿಯಲ್ಲೇ ಇದ್ದಾರೆ ಅವರು. ಇಲ್ಲ, ಅವರು ಕ್ರಮ ಕೈಗೊಳ್ಳಿಲ್ಲ. ಅಲ್ಲ, ಅವ್ರಿಗೆ ಕ್ರಮ ಅಗತ್ಯ ಇಲ್ಲ. ಅವರಲ್ಲೂ ಬಿಟ್ಟು ಹೋದಂತ ಅವ್ರಿಗೆ ಕ್ರಮ ಯಾಕೆ ಅಗತ್ಯ? ಇನ್ನು ಅವ್ರು ಬರುವಂತ ಪ್ರಶ್ನೆ ಇಲ್ಲ ಅಲ್ಲ. ಸೊ ನಿಮ್ಮ ಪಾರ್ಟಿ ಹಿಂದೂ ವಿರೋಧಿನ? ಹಿಂದೂ ವಿರೋಧ ಅಲ್ಲ. ಯಾರು ಹೇಳಿದ್ರು? ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಮಂಗಳೂರಿನ ವಿದ್ಯಮಾನಗಳನ್ನು ಗಮನಿಸಿ PV ಮೋಹನ್ ರೇ. 4 ಜನ MLAಗಳು, ಮಂಗಳೂರು ತಾಲೂಕಿನ 4 ಜನ MLAಗಳು ಅಲ್ಪಸಂಖ್ಯಾತರು, ಒಬ್ರು MLC ಅಲ್ಪಸಂಖ್ಯಾತರು. ಏನಿದ್ರ ಅರ್ಥ ಏನು? ಯಾರು ಓಟ್ ಕೊಟ್ಟದು? ಟಿಕೆಟ್ ಕೊಟ್ಟದ್ದು ಯಾರು? ಟಿಕೆಟ್ ಕೊಟ್ಟದ್ದು ನಾವು. ಹೇಳ್ತಾ ಇದ್ದೀನಿ, ಈಗ ನಾನು ಅದೇ ಹೇಳ್ತೇನೆ ಎಲ್ಲರಿಗೆ, ಇಡೀ ಕರಾವಳಿಯ ಜನತೆಯು ಜನರಿಗೆ ಜಾತಿ ಧರ್ಮ ಏನಿಲ್ಲ. ಜನರಿಗೆ ನೀವು ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ಒಳ್ಳೆ ಆಡಳಿತ ಕೊಡುವ, ಅದನ್ನು ಇಟ್ಕೊಂಡು ಅವರು ಆಯ್ಕೆ ಮಾಡಿದ್ದಾರೆ. ಮಾಧ್ಯಮವರು ಮಾಡ್ತಾ ಇದ್ದಾರೆ. MLCಗೂ ಅದೇ ಅವಕಾಶವನ್ನು ಯಾಕೆ ಕೊಟ್ರಿ? ಅಲ್ಪಸಂಖ್ಯಾತರಿಗೆ ಅವಕಾಶ ಯಾಕೆ ಕೊಟ್ರಿ? ಯಾಕೆಂದ್ರೆ ಆಸ್ಕರ್ ಫರ್ನಾಂಡಿಸ್ ಇಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಆಮೇಲೆ ಮತ್ತೆ ಪಾರ್ಲಿಮೆಂಟ್ ಅವರಿಗೆ ಅವಕಾಶ ನಾವು ಕೊಡಲಿಲ್ಲ. ಆಮೇಲೆ ಸಾಂಗ್ಲಿನ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಸೊ ಆಮೇಲೆ ಆ ಕಮ್ಯುನಿಟಿಗೆ ಅವಕಾಶ ಕೊಡಲಿಲ್ಲ. ಆಮೇಲೆ ಆ ಅವಕಾಶ MLA ಆದ್ರು ಮತ್ತೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಯಾಕೆ ಕೊಡಬೇಕಿತ್ತು ನಿಮ್ಮ ಪಾರ್ಟಿ? ಉಳಿದವರು ನಿಮ್ಮ ಪಾರ್ಟಿಗೆ ಓಟ್ ಹಾಕ್ಲಿಲ್ವಾ? ಉಳಿದ ಜಾತಿಯವರು ನಿಮ್ಮ ಪಾರ್ಟಿಗೆ ಓಟ್ ಹಾಕ್ಲಿಲ್ವಾ? ನಾನು ಹೇಳ್ತಾ ಇದ್ದೇನೆ, ಅವರಿಗೆ ಕೊಡಬೇಕಾದಂತಹ ಒಂದು ಅವಕಾಶವನ್ನು ನಾವು ತಗೊಂಡಿದ್ದೆವು. ಈಗ ಕ್ರೈಸ್ತ ಸಮುದಾಯಕ್ಕೆ MP ಸೀಟ್ ಕೊಡುವಂತ ಅವಕಾಶವನ್ನು ನಾವು ತಗೊಂಡು ಅವಕಾಶ ಕೊಡ್ಲಿಲ್ಲ. ನಾವು ಲಾಸ್ಟ್ ಟೈಮ್ ಕೊಡ್ಲಿಲ್ಲ, ಕಳೆದ ಎರಡು ಟರ್ಮ್ ಅಲ್ಲಿ ಕೊಡ್ಲಿಲ್ಲ. ಅದರಿಂದ ಆ ಅವಕಾಶವನ್ನು MLC ಮೂಲಕವಾಗಿ ಜಸ್ಟಿಸ್ ಕೊಟ್ಟಿದ್ದು ನಾವು. ಮುಸ್ಲಿಂ MLAಗಳು ಇದ್ದಾರೆ, ಮತ್ತೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡ್ತಾ ಇದೀರಿ ಅನ್ನುವಂತ. ಅವರು ಭಾರತೀಯರಲ್ವಾ? ನೀವು ಯಾಕೆ ಅದನ್ನೆಲ್ಲ ನೀವು ಹಳದಿ ನಾನು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೇಯರ್ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತವರು. ಜೀವರಾಜ ಆಳ್ವ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತವರು. ಮೂಡ ಅಧ್ಯಕ್ಷರು ಇಬ್ರಾಹಿಂ ಕೋಡಿಜಾಲ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತವರು. ಇದರ ಅರ್ಥ ಏನು? ಅಲ್ಲ, ಇಲ್ಲಿ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಇಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ನಮ್ಮ ಈ ಕಡೆ ಅಲ್ಪಸಂಖ್ಯಾತರ ಗುಂಪು. ಅಲ್ಪಸಂಖ್ಯಾತ ಕೊಟ್ಟರೆ ಏನ್ ತಪ್ಪಾಗ್ತದೆ? ಇಲ್ಲಿ ಸಮಸ್ಯೆ ಇರುವಂತದ್ದು ಅಲ್ಪಸಂಖ್ಯಾತರಿಗೆ ಕೊಟ್ರೆ ತಪ್ಪಲ್ಲ, ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ರೆ ಸಮಸ್ಯೆ. ಮಾತ್ರ ಅಲ್ಲ, ನೀವು ರಾಜ್ಯ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷವು ಕೊಡುವಾಗ ಇಡೀ ಜಿಲ್ಲಾವಾರು ಕೊಡುದಲ್ಲ, ಕರ್ನಾಟಕದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟದ್ದೇ ಅಲ್ಪಸಂಖ್ಯಾತರಿಗೆ ಅನ್ನುವಂತ ನಿಮ್ಮ ಪಾರ್ಟಿಯಲ್ಲೇ ಇದೆ ಇದರ ಸಮಸ್ಯೆ. ನಿಮ್ಮ ಪಾರ್ಟಿಯ ಬಹಳಷ್ಟು ನಾಯಕರು ಹೇಳ್ತಾರೆ. ಯಾರು ಹೇಳಿದ? ಈಗ ನಾವು ಬಹಳಷ್ಟು ನಾಯಕರು ನಾವಿರಾಜ್ಯನಿ ಕೊಟ್ಟಿದ್ದೇನೋ, ನಾಭಿರಾಜನ್ ಕೊಡ್ಲಿಲ್ವ? ನಾವು ಸ್ಟೇಟ್ ಬೋರ್ಡ್ ಕೊಟ್ಟಿದ್ದೆವು, ಇನ್ನೂ ಎಲ್ಲ ಕೊಡ್ತಾ ಇದೆ. ಇನ್ನು ಇದೆ. ಮೂಡದಕ್ಕಾಗಿ ಬಹಳಷ್ಟು ಜನ ನಾಯಕರು ಟ್ರೈ ಮಾಡ್ತಾ ಇದ್ರು, ಅಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಟ್ರಿ. ಬಂಟ್ವಾಳದ ಬೂಡದ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ರಿ. ಇದರ ಅರ್ಥ ಅಂದ್ರೆ ಜನಗಳು ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಯಾಕೆ ಹೀಗೆ ಆಗ್ತಾ ಇದೆ? ನಿಮ್ಮ ಪಾರ್ಟಿ ಬೇಕಂತಲೇ ಮಾಡ್ತಾ ಇದೆಯಾ ಅಥವಾ ಅರ್ಹರನ್ನ ಗುರುತಿಸಿ ಕೊಡ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಅಲ್ಲ, ಇಲ್ಲ ನೀವು ಹೇಳೋದ್ರಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಇದೆ ಈ ಕೆಲವು ವಿಷಯದಲ್ಲಿ
ಒಟ್ಟು ಎಲ್ಲ ಲೀಡರ್ಗಳು ಕೂತು ಮಾತಾಡಿ ನಾವು ನಿರ್ಧಾರ ಬರಬೇಕಿತ್ತು. ಇದು ಆಯಾ ಲೋಕಲ್ ಲೀಡರ್ಗಳು ಅವರ ರಾಜಕೀಯದಿಂದ ಈ ರೀತಿ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ಟ್ರಾನ್ಸ್ಫರ್ ಮಾಡಿಸುವಂತದ್ದು ಇಲ್ಲಿನ ಉಸ್ತುವಾರಿ ಸಚಿವರೋ ಶಾಸಕರೋ ಮುಖ್ಯಮಂತ್ರಿಗಳ ಮುಖಾಂತರ ಮಾಡಿಸ್ತಾರೆ ನನಗೆ ಗೊತ್ತಿರೋ ಹಾಗೆ. DC ಅಲ್ಪಸಂಖ್ಯಾತ ಕಮ್ಯುನಿಟಿ, ವಾರ್ತಾಧಿಕಾರಿ ಅಲ್ಪಸಂಖ್ಯಾತ ಕಮ್ಯುನಿಟಿ, ಮೂಡಾದ ಆಯುಕ್ತರು ಅಲ್ಪಸಂಖ್ಯಾತ ಕಮ್ಯುನಿಟಿ, ಸಾರಿಗೆ ಅಧಿಕಾರಿ ಅಲ್ಪಸಂಖ್ಯಾತ ಕಮ್ಯುನಿಟಿ. ಅರ್ಥ ಏನು? ಅಲ್ಲ, ನೀವು ಇದು ಹೇಳಿದ ಒಪ್ಕೊಳ್ಬಹುದು, ಯಾವುದು ರಾಜಕೀಯ ನೇಮಕಾತಿ ಬಗ್ಗೆ ಒಪ್ಕೊಳ್ಳೋದು. ಇದು ಪೊಲಿಟಿಕಲ್ ನಾಮಿನೇಷನ್ ಅಲ್ಲ, ಇದು ಆಡಳಿತಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಆಡಳಿತ ಸಂಬಂಧಪಟ್ಟಂತ ಒಳ್ಳೆಯ ಅಧಿಕಾರ ಅದ. ಅದಕ್ಕೆ ನೀವು ಅವರು ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಸರಿಯಲ್ಲ. ಜನಗಳಿಗೆ ಅರ್ಥ ಮಾಡಿಕೊಳ್ಳಬೇಕಾದ ಕೆಲಸ ನಿಮ್ಮದು, ನಮ್ಮದು. ಕರೆಕ್ಟ್ ನೀವು ಹೇಳುದು. ಈಗ ನೀವು ಇದು ಹೇಳಿದಕ್ಕೆ ನಾನು ಸ್ವಲ್ಪ ಹೌದಂಗೆ ಅನ್ನಿಸ್ತೇನೆ ನೀವು ಹೇಳಿದಾಗೆ ರಾಜಕೀಯ ನೇಮಕಾತಿ. ಬಟ್ ನೀವು ಆಡಳಿತ ನೇಮಕಾತಿ ಬಗ್ಗೆ ನೀವು ಅದಕ್ಕೆ ಪೇಂಟ್ ಹೊಡೆದು ಸರಿಯಲ್ಲ. ಒಂದು ವಿಚಾರ, ಒಂದು ತಾಲೂಕಿಗೆ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ರು ತಹಶೀಲ್ದಾರ್ ಯಾರು ಬೇಕು ಅಂತ ಹೇಳಿ ಶಾಸಕರು ಶಿಫಾರಸು ಮಾಡ್ತಾರೆ, ಹೌದಲ್ವಾ? ಇದು ರಾಜಕೀಯದಲ್ಲಿ ನಡೆದುಕೊಂಡು ಬಂದಂತ ಒಂದು ಸ್ಟೇಷನ್ಗೆ ಯಾರು SI ಬೇಕು ಅನ್ನೋದನ್ನು ಕೂಡ ಶಾಸಕರು ಶಿಫಾರಸು ಮಾಡ್ತಾರೆ. ಸೊ ಇಲ್ಲಿ ಹಾಗಾದ್ರೆ ಏನಾದದ್ದು? ಎಲ್ಲ ಅಧಿಕಾರಿಗಳು ಅಲ್ಪಸಂಖ್ಯಾತ ಸಮುದಾಯದವರೇ ಸೇರಿದ್ದಾರೆ ಅಂತ ಆದ್ರೆ ಅರ್ಥ ಏನು? ಅಲ್ಲ, ಇಲ್ಲೇ ನನಗೆ ಕೆಲವು ಡಿಫರೆನ್ಸ್ ಇರೋದಿಲ್ಲ. ಯಾವಾಗಲೂ ರಾಜಕೀಯ MLA ಓರಿಯೆಂಟೆಡ್ ರಾಜಕೀಯ ಆದ ಈ ಸಮಸ್ಯೆ ಆಗ್ತದೆ. ರಾಜಕೀಯ ಪಕ್ಷ ಓರಿಯೆಂಟೆಡ್ ಆಗಬೇಕು. ನೀವು ನೇಮಕಾತಿ ಮಾಡುವಾಗ ಪಕ್ಷವನ್ನು ಇನ್ವಾಲ್ವ್ ಮಾಡಬೇಕು. ಪಕ್ಷವನ್ನು ಇನ್ವಾಲ್ವ್ ಮಾಡಿದರೆ ನಾಳೆ ನೇಮಕಾತಿ ಆದಾಗ ಪಕ್ಷ ಅದನ್ನು ಡಿಫೆಂಡ್ ಮಾಡ್ತದೆ. ಪಕ್ಷ ಹೇಳ್ತದೆ, ಸರಿ ಈ ರೀತಿ ನಾವು ನೇಮಕಾತಿ ಮಾಡಲಿಕ್ಕೆ ಈ ರೀತಿ ಕಾರಣಗಳು ಹೇಳ್ತೇವೆ. ಈ ಕಾರಣಗಳೇ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ನೀವು ಹೇಳಿದಾಗೆ ಅಲ್ಲಿ ಅದು ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಒಂದು. ಆಮೇಲೆ ನಾವು ಬಹಳ ವರ್ಷದಿಂದ ಅಲ್ಪಸಂಖ್ಯಾತ ಸಮುದಾಯರಿಗೆ ಸರಿಯಾದ ನ್ಯಾಯವಾದ ಜಸ್ಟಿಸ್ ಕೊಡಲಿಲ್ಲ, ನಾವು ನ್ಯಾಯ ಕೊಡಲಿಲ್ಲ. ಇವಾಗ ಒಂದು ಅವಕಾಶ ಬಂದಿದೆ. ಅವಕಾಶ ಬಂದಾಗ ನಾವು ಅವರಿಗೆ ಕೊಡಬೇಕಂದ್ರೆ ಕೊಡ್ತಾ ಇದೆ. ಈಗ BJP ಸರ್ಕಾರದಲ್ಲಿ ಇಲ್ಲ ಜನತಾದಳ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ದಲಿತರಿಗೆ ಏನಾದ್ರು ನಾವು ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಸ್ಪಷ್ಟ. ಹೌದು, ಎಲ್ಲಾ ಕಡೆ ಅವರನ್ನೇ ತುಂಬಿಸಿದ್ರೆ ಬಹುಸಂಖ್ಯಾತರನ್ನ ತುಳಿಯೋದಕ್ಕೆ ಅನ್ನುವಂಥ ಒಂದು ತಪ್ಪು ಸಂದೇಶ ಹೋಗುತ್ತೆ. ಏನ್ ಹೇಳ್ತೀರಿ? ತಪ್ಪು ಸಂದೇಶ, ಭಯ ಹುಟ್ಟಿಸೋದಕ್ಕೆ, ಭಯ ಹುಟ್ಟಿಸೋದಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇದನ್ನು ನಾವು ಕನ್ವಿನ್ಸ್ ಮಾಡಬೇಕು. ಇದನ್ನು ಪಕ್ಷದ ಲೀಡರ್ಶಿಪ್ ಕನ್ವಿನ್ಸ್ ಮಾಡಬೇಕು ಬಹುಸಂಖ್ಯಾತರಿಗೆ. ನಾವು ಅಲ್ಪಸಂಖ್ಯಾತರಿಗೆ ನೀವು ಸಾಚಾರ ಸಮಿತಿ ಕೇಳಿ. ಸಾಚಾರ ಸಮಿತಿ ನೀವು ಓದುವಾಗ ನಿಮಗೆ ಕಣ್ಣೀರು ಬರ್ತದೆ. ಸಾಚಾರ ಸಮಿತಿಯಲ್ಲಿ ನೀವು 4% ಸ್ವಾತಂತ್ರ್ಯ ಆದ ನಂತರ 17%, ಸುಮಾರು 18% ಇರುವ ಅಲ್ಪಸಂಖ್ಯಾತರಿಗೆ ನೀವು ಕೊಟ್ಟು 4%. ಅದು ಯುದ್ಧೇಗದಲ್ಲಿ ಗವರ್ಮೆಂಟ್ ಇತ್ತು, ಎರಡು ಟರ್ಮ್ ಮಾಡಬಹುದಿತ್ತು ನಿಮಗೆ. ಅದೇ ಅದನ್ನ ಈಗ ಮಾಡ್ತಾ ಇದ್ದೇವೆ. UPA ಸರ್ಕಾರ ಇತ್ತು, ಅದನ್ನು ಕೇಂದ್ರದಲ್ಲಿ ಮಾಡಬೇಕು. ಅದನ್ನು ಈಗ ನಾವು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಮಗೆ ಸಾಧ್ಯತೆಗಳಲ್ಲಿ ನಾವು ಅಲ್ಪಸಂಖ್ಯಾತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಆಫೀಸರ್ಸ್ ಅಲ್ಪಸಂಖ್ಯಾತರು, ಪ್ರಮುಖ ಹುದ್ದೆಗಳಲ್ಲಿ ಇರುವಂತಹ ಶಾಸಕರು, ಸಚಿವರು ಅಲ್ಪಸಂಖ್ಯಾತರು. ಇದು ನಿಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗತ್ತೆ ಮುಂದಿನ ಚುನಾವಣೆಯಲ್ಲಿ, ಅನಿಸೋದಿಲ್ವ ತಮಗೆ? ಅಲ್ಲ, ಅದು ನೀವು ಹೇಗೆ ನಿಮ್ಮ ವಿರೋಧಿಗಳು ಇದನ್ನ ಚುನಾವಣಾ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ತಾರೆ, ಸ್ಪಷ್ಟ, ಹೌದಾ ಅಲ್ವಾ? ಅವರು ಪ್ರತಿ ವರ್ಷವೂ ಮಾಡ್ತಾರೆ. ಕಳೆದ ವರ್ಷ ವಿಧಾನಸಭೆ ಇಲೆಕ್ಷನ್ಗಳು ಮಾಡಿದ್ದಾರೆ. ವಿಧಾನಸಭೆ ಇಲೆಕ್ಷನ್ ಅಲ್ಲಿ ಜನರು ನಮಗೆ ಮತ ಕೊಟ್ಟಿದ್ದಾರೆ. ಅದರಿಂದ ಇವನು ಕಾರ್ಪೊರೇಷನ್ ಇಲೆಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಮಸ್ಯೆ ಇಲ್ಲ, ಮಾಡಿ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು. ಅಲ್ಪಸಂಖ್ಯಾತರನ್ನ ಬಿಟ್ಟರೆ ದಲಿತರಿಗೆ ಅವಕಾಶ ಕೊಡಬೇಕಿತ್ತು. ಸುಳ್ಯದಲ್ಲಿ ಡಾಕ್ಟರ್ ರಘು 4 ಬಾರಿ ಸೋತರು, ಅವರಿಗೆ ಅವಕಾಶ ಕೊಟ್ರ? ಇಲ್ಲ, ಅದು ಕರೆಕ್ಟ್. ನಿಮ್ಮ ಕಾಂಗ್ರೆಸ್ನ ಕಾರಣಕ್ಕಾಗಿ ಅವರು ಸೋತದ್ದು ಅಂತ ಅಲ್ಲಿನ ವರದಿಗಳು ಹೇಳ್ತದೆ. ಕಾಂಗ್ರೆಸ್ನ ನಾಯಕರ ಕಾರಣಕ್ಕಾಗಿ ಅವರಿಗೆ ಅವಕಾಶ ಕೊಟ್ರ? ಅವಕಾಶ ಕೊಡ್ಲಿಲ್ಲ. ತಪ್ಪಲ್ಲ, ನಿಮ್ಮ ಪಾರ್ಟಿ ಮಾಡ್ತಾರೆ ಸರಿ, ರೈಟ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತದೆ ನಿಮಗೆ? ಈ ಕೆಲವು ವಿಷಯದಲ್ಲಿ ನನಗೆ ಹೇಳಿದ ಕೆಲವು ವಿಷಯದಲ್ಲಿ ನಾನು ಮುನಿಸಿಕೊಂಡಿದ್ದ ಕೆಲವು ವಿಷಯ ನನಗೆ ಪಕ್ಷವನ್ನು ಅವರು ಸರಿಯಾಗಿ ಈ ವಿಶ್ವಾಸ ತಗೊಳ್ತಾ ಇಲ್ಲ. ಸರ್ಕಾರವು ಪಕ್ಷವನ್ನು ವಿಶ್ವಾಸ ತಗೊಳ್ಳೋ ಸಮಯದಲ್ಲಿ ವಿಶ್ವಾಸ ತಗೊಳ್ತಾ ಇಲ್ಲ. ಯಾಕಂದ್ರೆ ದಲಿತರು ಕೂಡ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ದಲಿತರು ಇದ್ದಾರೆ. ದಲಿತರಿಗೆ ಕೂಡ ನಾವು ನ್ಯಾಯ ಕೊಡಲಿಲ್ಲ. ದಲಿತರಿಗೆ ನ್ಯಾಯ ಕೊಡುವಂತ ಒಂದು ಪ್ರಕ್ರಿಯೆ ಆಗಬೇಕು. ಮೀಸಲು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಾಗ್ಲಿಲ್ಲ, ಅವರಿಗೆ ಒಂದು MLC ಆದ್ರೂ ಕೊಡಬೇಕಿತ್ತು, ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಿಮಗೆ ಕೊಡಬೇಕಿತ್ತು. ನಾನು ಅದಕ್ಕೆ ನಿಮ್ಮ ಮಾತಿಗೆ ನಾನು ಸಹಮತ ಇದೆ. ಎಸ್ PV ಮೋಹನ್ ಅವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.